ಇವತ್ತು ಗೋಪೂಜೆ ಆಚರಿಸುವ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕಿಯಾದಂಥ ಜಿಲ್ಲಾ ಕಾಂಗ್ರೆಸ್ನ ಸದಸ್ಯರಾದಂಥ ಶ್ರೀಮತಿ ದೇವಕ್ಕಿ ಆರ್ ಉಳ್ಳಾಲ್ರವರ ಮನೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು, ಅದರಲ್ಲೂ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷಿಣಿಯಾದಂಥ ನಮ್ಮ ಚಂದ್ರಿಕಾ ರೈ ಅವರ ನೇತೃತ್ವದಲ್ಲಿ ಮಹಿಳೆಯರೆಲ್ಲ ಸೇರಿಕೊಂಡು ದೇವಕ್ಕಿ ಮತ್ತು ಚಂದ್ರಿಕಾ ರೈ ಅವರ ನೇತೃತ್ವದಲ್ಲಿ ಇವತ್ತು ದೇವಕ್ಕಿಯವರ ಮನೆಯಲ್ಲಿ ಗೋಪೂಜೆಯನ್ನು ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಕೂಡ ಈ ಗೋಪೂಜೆ ಆಚರಿಸೋದು ಭಾಳ ಸಂತೋಷ. ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಇನ್ನೊಂದು ಕಡೆಯಲ್ಲಿ ಇದೇ ಗೋಪೂಜೆ ಇದರಲ್ಲಿ ಭಾಗವಹಿಸಿರೋದ್ರಿಂದ ಇಲ್ಲಿ ಬರುವಾಗ ಸ್ವಲ್ಪ ತಡ ಆಗ್ತದೆ ಅಂತ ಈಗ ಒಂದು 5 ನಿಮಿಷದ ಮೊದಲು ನನಗೆ ಫೋನ್ ಮಾಡಿದರು, ನೀವು ಮುಂದುವರಿಸಿ ಅಂತ ಹೇಳಿದರು. ಅವ್ರು ಮತ್ತೆ ಬಂದು ಇವರನ್ನು ಭೇಟಿ ಆಗ್ತಾರೆ. ನಮಗೆ ಒಂದು ಕಾಂಗ್ರೆಸ್ಸಲ್ಲಿ ಕೂಡ ಗೋಪೂಜೆ ಮಾಡುವವರು ಇದ್ದಾರೆ, ಕಾಂಗ್ರೆಸ್ಸಿನವರು ಗೋಪೂಜೆ ಮಾಡೋದಿಲ್ಲ ಎಂಬ ಕೆಲವೆಲ್ಲ ಅಪಾದನೆಗಳು ಬಂದಾಗಲೂ ಕೂಡ ಶ್ರೀಮತಿ ದೇವಕ್ಕಕ್ಕನವರು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಗೋಪೂಜೆಯನ್ನು ಆಚರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನು ಕರೆಸಿಕೊಂಡು ಗೋಪೂಜೆಯನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ಎಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಶ್ರೀಮತಿ ದೇವಕ್ಕಕ್ಕ ಮತ್ತು ನಮ್ಮ ಚಂದ್ರಿಕಾ ರೈ ಅವರಿಗೆ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕೂಡ ಪ್ರತಿ ವರ್ಷ ಈ ಒಂದು ಗೋಪೂಜೆಯ ಕಾರ್ಯಕ್ರಮ ಇಲ್ಲಿ ಪ್ರತಿ ವರ್ಷ ನಡೆಯಲಿ. ಈ ಭಾಗದ ಜನರಿಗೆ, ಕ್ಷೇತ್ರದ ಜನರಿಗೆ ಗೋಪೂಜೆಯ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಪಕ್ಷದಿಂದ ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಎಲ್ಲರೂ ನಾವು ಶ್ರೀಮತಿ ದೇವಕ್ಕಿಯವರಿಗೆ ಅಭಿನಂದಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳು ಮುಕ್ತಾಯ. ಉಲ್ಪದ ಪರ್ವದ ಸೊಲ್ಮೆಲು ಇಲ್ಲಿ ನಮ್ಮ ಗೋಪೂಜೆದ ಪ್ರಯುಕ್ತ ನಮ್ಮ ಈ ಬಂಡಿಕೊಟ್ಟೆದ ವಾಗ್ದೇವಿ ಪಂಪಿನ ಇಲ್ಲದ ಹಾಕಿದ್ದು ನಮ್ಮ ಗೋಪೂಜೆನ ಆಚರಣೆ ಮಾಡ್ಕೊಂಡಿಲ್ಲ. ಕರೀನ ಎಂಕಲು ದುಂಬು ಯಾಗ ಅಧ್ಯಕ್ಷ ಆದಪ್ಪನಾಗ ಎಂಕಲು ಆಚೆಗೋಳಿಡ ಆನಂದ ಆಚೆಗೋಳಿ ಅಭಯಾಶ್ರಮದು ಎಂಕಲು ಗೋಪೂಜೆ ಅನ್ನೋ ಒಂದು ನೇತೃತ್ವ ಸಂತೋಷ್ ಕುಮಾರ್ನ ನೇತೃತ್ವ ಇಂಕ ಮಾಡ್ಕೊಂಡಿದ್ದ ಪುರ್ಲೆ ಉಂಟು. ಯಾಕೆ 2 ವರ್ಷದಿಂದ ನಮ್ಮ ಇಲ್ಲಡೆ ಪ್ರತಕ್ಕಂಥ ಹತ್ರ ನಮ್ಮ ಇಲ್ಲಡೆ ಆಚರಣೆ ಮಾಡ್ಕೊಂಡಿಲ್ಲ. ಅಂಚೆ ಮಾತಿನ ನನಗೆ ಸಹಕಾರ ಎಲ್ಲ ಉಂಟು. ಆ ಸಹಕಾರ ಇತ್ತಿನ ಹತ್ರ ಎಂಕುಲ ಪೊರ್ಲುಡೆ ಮಲ್ಪರೆ ಒಂದು ಅವಕಾಶ ತೆಗೆದಿದೆ. ನನ್ನ ಮಿತ್ತಿಗಳ ಈ ಪ್ರೀತಿ ವಿಶ್ವಾಸ ಮಾತು ನಮ್ಮ ಮಿತಿ ಇತ್ತಿದ್ದು ನನ್ನ ಮಿತ್ತಿಗಳ ಉಭಯ ಕಾರ್ಯಕ್ರಮ ಮಲ್ಕೊಂಡಲ್ಲ ನಿಖಲ ಮಾತಿನ ಬೆಂಬಲ ಕೊಡಿ ಒಂದು ನಮ್ಮ ಶಾಸಕರು ಬರ್ಪ ಬಂತೇರು ಆದ ಮುರಣಿಯ ಬಂತೆ ಅಂಡ್ ಅದನ್ನೆಲ್ಲ ಆದ ಭಕ್ತಿಜೇರು ಬರ ಲೇಟ್ ಆಪ್ ಬಂದಿರ್ಬೇಕು. ನಾನು ನಮ್ಮ ಮುಂಜಿ ಬಂದ ಅದನ್ನ ಒತ್ತಡದ ಜೀವನ ಅಂಚಿದ ಹತ್ರ ಮುಂಜಿಗಳಿಗೆ ಬರ್ಬೇರು ಬರದೇ ಹೋಗೋದು ನಮ್ಮ ಮುಂದುವರಿಸೋದಿಲ್ಲ ನಾವು ಅಂಚ ಅದೆಲ್ಲ ಹೆಂಗೆ ದುಂಬುದಿ ಒಂದು ಮೂಲ ಭಕ್ತಿನ ಮಾತಿರಿಗಳ ಏನು ಸ್ವಲ್ಪ ಸಂದ ಒಂದು ಈ ಕಾರ್ಯಕ್ರಮಕ್ಕೆ ನಾನಾಚೆ ಮಲ್ಪನೆಗೆ ಸಪೋರ್ಟ್ ಕೊರಲೇ ಬಂದಕ್ಕೆ ಏನೊಂದು ಇನ್ನು 2 ಪಾತ್ರ ಇನಿ ಉಳ್ಳಾಲ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ದ ವತಿಯಿಂದ ಎಂಕಲು ಗೋಪೂಜೆನ ಆಚರಣೆ ಮಾಡ್ದ. ಇನಿ ಬಾರಿ ಒಂಜಿ ಖುಷಿತ ವಿಷಯ ದಯ ಪಂಡ ಎಂಕಲು ಕಾಂಗ್ರೆಸ್ ದಕ್ಕುಲ ಮಸ್ತ್ ಎತ್ತರನ್ನು ಮೋಕೆ ಮನ್ಪೋ ಬಂದ್ಪಿನೇನು ನನ್ನ ಜನಕ್ಲೆ ತೆರೆಯೋಡಾಕೊಂಡು ಐಕಾತ್ರ ಇನಿ ಮಸ್ತ್ ಜನ ಎಂಕ್ಲ ಮಹಿಳಾ ಕಾಂಗ್ರೆಸ್ ದಕ್ಕಲು ಬೈದರು. ಎಂಕ್ಲೆಗ ಐಕ್ ಬೆನ್ನೆಲು ಬಾದು ಉಂತಿನಕ್ಕಲು ಎಂಕ್ಲ ಮಹಿಳಾ ಕಾಂಗ್ರೆಸ್ ಅತ್ತ ಅಂದೆ ನಮ್ಮ ಕಾಂಗ್ರೆಸ್ ಮಾತ ಅಧ್ಯಕ್ಷರನ್ನ ಕ್ಲುಪ್ಪು ಸದಸ್ಯರನ್ನ ಕ್ಲುಪ್ಪು ಪೂರೆಲ್ಲ ಬೈದರು. ಯಾಕೆ ಮುಖ್ಯವಾದ ಎಂಕಲ್ನ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಂಚಿನ ಸದಾಶಿವ ಉಳ್ಳಾಲ್ ಬೈದೇರು ಅರೆಗೆ ಯಾನು ಸುರುಕಾದ ಪ್ರೀತಿದ ಸೊಲ್ಮೆನ್ ಕೊಲ್ಲಂದ್ರೆ ಅಂಚನೆ ಇನಿ ಈ ಕೆಲಸ ನಂಗೆ ಮಲ್ಪೊಡುಂದಾಂಡ ನಂಗೆ ಮುಖ್ಯವಾದ ಬೋಡಾಯಿನ ಅಂಚಿನ ಪೆತ್ತದ ವ್ಯವಸ್ಥೆ ಜಾಗೆ ಒಂದು ಪೂರ ಈ ದೇವಕಿ ಉಳ್ಳಾಲ್ ಇಂಬೆರ್ನ ಇಲ್ಲಡು ಭಾರಿ ಶೋಕುಡು ಮಸ್ತ್ ಪೆತ್ತಲುಲ್ಲ ಐಕ್ಲೇನು ಪೂರ ಪೂಜೆ ಮನ್ಪು ನಂಚಿನ ಭಾಗ್ಯ ಎಂಕ್ಲೆ ತಿಕ್ಕಿನವು ಮಲ್ಲ ಪನೊಂದು ನನ್ನ ದುಂಬುಗುಲ ಆರ್ನ ಸಹಕಾರ ಎಂಕ್ಲೆಗೆ ಬೋಡು ಅವತ್ತಂದೆ ಬೈದಿನಂಚಿನ ಮಾತ ಮಹಿಳಾ ಕಾಂಗ್ರೆಸ್ ಉಪ್ಪಡು ಕಾಂಗ್ರೆಸ್ ಮಾತೆರೆಗ್ಲ ಪ್ರೀತಿದ ಸೊಲ್ಮೆನ ಸಂದ ಒಂದು ಎನ್ನ ರಡ್ಡ ಪಾತೆರೆಗೂ ಚುಕ್ಕೆದಿ ಮಹಿಳಾ ಕಾಂಗ್ರೆಸ್ ಒತ್ತಿಡ್ದು ಪವಿತ್ರವಾಯಿನಂಚಿನ ಗೋಪೂಜೆ ಕಾರ್ಯಕ್ರಮ ಶ್ರೀಮತಿ ದೇವಕ್ಕನ ಇಲ್ಲಡಿನಿ ಬಾರಿ ಪೊರ್ಲುಡು ಪಕ್ಷದ ಮಾತಕ ಪದಾಧಿಕಾರಿಗಳ ಸಹಯೋಗದ ಒಟ್ಟಿಗೆ ನಡುತ್ತುಂದು ಸಂತೋಷದಾದ ಮನ್ನಾಗ ಈ ಒಂದು ಕಾರ್ಯಕ್ರಮ ಕೆಲವಾತಿ ಜನ ಮಲ್ಪುನ ಮುಖಾಂತರ
ಗೋವನ್ನು ಪೂಜೆ ಮಲ್ಪಣ ಮುಖಾಂತರ ಅಕ್ಕಲೇನು ರಾಜಕೀಯವಾದ ಬಲಸನಂಚಿನ ಕೆಲಸವನ್ನು ಮಲ್ತಂಡ ಕಾಂಗ್ರೆಸ್ ಪಕ್ಷ ಇಪ್ಪುನಂಚಿನ ಜಾತ್ಯತೀತ ಭಾವನೆದ ಮಾತಾ ಜಾತಿದ ಬಂಧುಲು ಹಿಂದುಲು ಪೆರ್ಯಾವು ಮುಸಲ್ಮಾನ್ ಸಮುದಾಯ ಪೆರ್ಯಾವು ಕ್ರೈಸ್ತ ಸಮುದಾಯ ಪೆರ್ಯಾವು ನಾವು ಮಾತೆರ್ಲ ಗೋವನ್ನು ಪ್ರೀತಿ ಮಲ್ಪುವ ಪಂಪಿನ ವಿಚಾರದ ಬಗ್ಗೆ ಇಂಗಲ ನಿಜವಾದಲ್ಲ ಗೋ ಪೂಜೆ ನೀನು ಮಲ್ತೊಂದಿಲ್ಲ ಮುಂದೆಕಾದ್ರೆ ಯಾನು ಮಹಿಳಾ ಕಾಂಗ್ರೆಸ್ದ ಅಧ್ಯಕ್ಷರಾಯಿನ ಚಂದ್ರಿಕಾ ರೈ ಬೊಕ್ಕ ನಮ್ಮನ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರಾಯಿನಂಚಿನ ಹಿರಿಯರಾಯಿನಂಚಿನ ಸದಾಶಿವ ಉಲ್ಲಾಲ್ರಿಗೆ ಏನ ವೈಯಕ್ತಿಕ ನೆಲೆಟ್ಟು ಅವಿಲಕ ಪಕ್ಷದ ನೆಲೆಟ್ಟು ಮಾತಾ ಕಾರ್ಯಕರ್ತರನ್ನ ಬಂಧುಲ ನೆಲೆಟ್ಟು ಯಾನು ಅಭಿನಂದನೆ ಸಲ್ಲಿಸ ಹೊಂದಿಲ್ಲ ಇನ್ನು ದೀಪಾವಳಿ ಬಂಡ ದಾದಾ ಪಂಪಿನ ವಿಚಾರದ ಬಗ್ಗೆ ಹೆಚ್ಚಿನ ಜೋಕ್ಲೆ ಗೊತ್ತು ಇಜ್ಜಿ ಬಂದಿತ್ತು ನಾಡಲ ನನದ ದುಂಬುದ ದಿನಟಿ ದೀಪಾವಳಿ ಪಂಪಿನಂಚಿನ ಶಬ್ದದ ಅರ್ಥದಾದ ಬಂದು ಕೆಲವು ಜೋಕ್ಲಿ ನನಲ ಗೊತ್ತಿಪ್ಪುಚ್ಚು ಮಾತೆರ್ನೆಲ್ಲ ಪಟಾಕಿ ಬಿಡೋಪೇರು ಮಾತೆರ್ಲ ಇಲ್ಲಡೆ ಬೆಚ್ಚ ನೀರು ಮೀಪೇರು ಬಜಿಲು ತಿನ್ಪೇರು ಬೆಲ್ಲ ತಿನ್ಪೇರು ಪಂಪಿನ ವಿಚಾರ ಮಾತ್ರ ಕೆಲವರಿಗೆ ಗೊತ್ತುಂಡು ಬಿಡ್ನುಂದಾಂಡ ನಿಜವಾದ ದೀಪಾವಳಿ ಬಂಡ ದಾದಾ ಪಂಪಿನ ವಿಚಾರ ನಮ್ಮ ಜೋಕ್ಲಿಗ ನಮ್ಮ ದುಂಬುದ ಜನಾಂಗವು ನಮಗೆ ಗೊತ್ತುಬೋಡು ಈ ದೇಶ ಈ ಪ್ರಪಂಚ ಎಡೆಯತನಾಡು ಈ ಒಂಜಿ ಊರುಡು ರಾಕ್ಷಸ ರಾಜ್ಯರ್ಲ ಆಡಳಿತ ಮಲ್ತೊಂತಿನಂಚಿನ ಒಂಜಿ ಸಂದರ್ಭ ಇತ್ತು ಅವೇ ಸಂದರ್ಭಡು ಬೇತೆ ರಾಜ್ಯರ್ನಕ್ಕೆಲ್ಲ ಆಡಳಿತ ಮಲ್ತೊಂದಿತ್ತೇರು ಆ ಸಂದರ್ಭಡು ದಾದಾಪುಡು ಒಂದು ಬಂದಾಗ ಏನು 2 ನಿಮಿಷ ಉಂತವೆ ದಾಯಂದ ಮನ ಚುಟ್ಟುಕಾದ ಪಾತ್ರ ಒಂದಿಲ್ಲ ಇನಿ ರಾಕ್ಷಸ ರಾಜ್ಯ ಏನಂಚಿನ ಬಲಿ ಅಂದರೆ ತನ್ನ ಸಾಮ್ರಾಜ್ಯ ಉಡಿತಿನಂಚಿನ ಪ್ರತಿವರಿಯಗಳ ದಾನ ಧರ್ಮನ ಮುಖಾಂತರ ಓವೇ ಜಾತಿ ಮತ ಭೇದ ತೂವಂದೆ ಬತ್ತಿನಾಗಿ ದಾನ ಮರ್ಪಣ ಮುಖಾಂತರವಾದ ದಾನ ಸೂರ್ಯ ಮನ್ಪಿನಂಚಿನ ಪುದಾರ್ನ ಬಡೆ ಒಂದು ಬಾರಿ ಎಡೆ ರಾಜ್ಯ ಮನ್ಪಿನಂಚಿನ ವಿಚಾರ ಬತ್ತಂಡು ಅಪಗ ಬಾಕಿದ ರಾಜ್ಯರ್ನಕ್ಲೆ ಪೂರ ಒಂಜಿರಿತಿದ ಮತ್ಸರ ಶುರುವಾಂಡು ಮುಗುಲು ಮಾತೆಲ್ಲ ಸೇರಿಯರಿ ಈ ಬಲಿಯೇಂದ್ರನವರ ಮುಗಿಪೊಡು ಪನ್ಪಿನಂಚಿನ ವಿಚಾರನು ತೆರೆಯೊಂದು ಏರಡ ದೂರು ಕೊರ್ನುಂದಾಣೊಂದು ಸರಿಯಾಪುಡು ಪನ್ಪಿನ ತೆರೆಯೊಂದು ಬ್ರಹ್ಮದೇವರಿಗೆ ದೂರು ಕೊರ್ಕ ಪನ್ಪಿನಂಚ ವಿಚಾರನು ತೆರೆಯೊಂದು ದೈವ ದೇವತೆಲೆನು ಪೂರ ಒಟ್ಟು ಮಲ್ತೊಂದು ಮಾತಾ ರಾಜ್ಯರ್ನಕ್ಕೆಲ್ಲ ಬ್ರಹ್ಮ ನಡೆ ಬೋಪೇರು ಬ್ರಹ್ಮದೇವರು ಮಹೇಶ್ವರ ದಾದ ಮಲ್ಪುರಿಂದ ಬಂದಾಗ ಅರ್ನ ಸ್ವಂತ ರೂಪುಡು ಬತ್ತೆ ಬಂದಾಂಡ ಈ ಬಲಿಯೇಂದ್ರ ಗುರ್ತದಿಕ್ಕುಣ ಕಾರಣಗೋಸ್ಕರವಾದಿ ಚೋಟುದ್ದದ ವಾಮನನ ರೂಪೋಡು ಬತ್ತದಿ ಬಲಿಯೇಂದ್ರನ ಆಸ್ಥಾನಗೂ ಬತ್ತಿರು ಬತ್ತದನಗ ಬ್ರಾಹ್ಮಣನಂತೂ ತೂನಗ ಬಹಳಷ್ಟು ಭಕ್ತಿ ಇತ್ತಿನಂಚಿನ ಬಲಿಯೇಂದ್ರೆ ಅರಿಗುಬೋಡ ಏನಂಚಿನ ಪುರಸ್ಕಾರಗಳನ್ನು ಪೂರ ಮಲ್ತೊಂದು ಆರಿ ದಾನೆ ಬತ್ತಿನಿಂದ ಕೆನ್ನಗ ಬಲಿಯೇಂದ್ರಡ ವಾಮನಾವತಾವರುಡು ಬತ್ತಿನಂಚಿನ ಮಹೇಶ್ವರ ದೇವರು ಬ್ರಹ್ಮೆ ದಾದ ಪನ್ಪೆ ಎಂದು ಬಂದಾಗ ಈ ದಾನ ಸೂರ್ಯುಡು ಬಾರಿ ಮಲ್ಲ ಪುಗಾರ್ತನೆ ಪಡೆ ಒಂದು ಸಮಾಜಡು ಮಾತ್ರನಲ್ಲ ಎಡ್ಡೆ ಪುಣ್ ಬಯಸಿದ ನಾಯ ಅಂದು ಬಂದು ತೆರೆಯೊಂಡೆ ಅಂಚಾದಿ ಯಾನು ನಿನ್ನಡಲ ಒಂಜಿ ದಾನಕ್ಕೇನು ದಾದ ಅಂದು ಬಂದು ಕೇನ್ನಗ ಬಲಿಯೇಂದ್ರ ಪನ್ಪೇರಿ ಯಾನು ಸಂಪೂರ್ಣವಾದ ಮನಸ್ಪೂರ್ವ ಒತ್ತೊಂಡೆ ಈ ಹೆಂಚಿನ ಬೋಡು ಬಂದೇನು ಕೇಳಲ ಬಂದು ಬಲಿಯೇಂದ್ರನ ಮನಸ್ಸಿಡಾಂಡಿ ಚೋಟುದ್ದದ ಬಾಲ್ಯದ ಚೋಟುದ್ದದ ಉಪ್ಪುನಾಯನ ಮೆನ ಪಾದ ಏತಾಗೆಲ ಇಪ್ಪು ಮೆನ ಜೀವದ ಗಾತ್ರ ಏತುಂಡು ತೆರೆಯುನ್ನಂಚಿನ ಬಲಿಯೇಂದ್ರೆ ಒಯ್ನ್ ಕೊರಿಯರ್ಲ ಒತ್ತೊಂಡೆ ಅಪಗ ಬ್ರಹ್ಮದೇವರೇ ವಾಮನಾವತಾರುಡು ಬತ್ತಿನಾರು ಕೇನುಂದಾದ ಅಂತ ಬಂದಾಗ ಈ ಭೂಮಿಡಿ ಮೂಜಿ ಪಜ್ಜೆನ ದೀಪಿನಂಚಿನ ಒಂದು ಅವಕಾಶ ನಿಂಗೆ ಕೋರ್ಲಾ ಬಂದು ಕೇನು ಅವೇ ಲೆಕ್ಕನೆ ಆರ್ಗ್ಯಮೈತು ಕೋರ್ಲಾ ಬಂದು ಆರ್ಗ್ಯಮೈತು ಕೊರಿಬೊಕ್ಕ ಐನ್ ತಪ್ಪಾವು ಲೆಕ್ಕ ಇಜ್ಜಿ ಅಂಚಾದಿ ಆರ್ಗ್ಯಮೈತು ಸ್ವೀಕಾರ ಮಲ್ತುನ್ನಂಚಿನ ಈ ಬ್ರಹ್ಮದೇವರಿ ದಾದ ಮಲ್ಪುರಿಂದ ಬಂದಾಗ ಮೂಜಿ ಪಜ್ಜೆವನ ಸುರೂತ ಪಜ್ಜೆಂದಿನಗ ಇಡೀ ಭೂಲೋಕ ಸೃಷ್ಟಿ ಆಪುಂಡು ಮನ್ಪಿನಂಚಿನ ವಿಚಾರ ರಡ್ನ ಪಜ್ಜದಿನಗ ಆಕಾಶ ಸೃಷ್ಟಿ ಆಡಿ ಆಣ ಮೂಜಿನ ಪಜ್ಜೆನ ಓಲುದಿ ಓಡು ಒಂದು ಕೆನ್ನಗ ಎನ್ನ ತರೆಕದಿಲ ಬಂದೆ ಬಲಿಯೇಂದ್ರೆ ಪನ್ನಗ ತರೆಕದಿನಗ ತರೆಕದಿ ಪೆಟ್ಟಿಗೆನೆ ಪಾತಾಳದ ಸೃಷ್ಟಿಯಾದಿ ಈ ವಾಮನಾವತಾರುಡು ಬತ್ತಿನಾರು ದೀನಂಚಿನ ನಿಕ್ ಬಲಿಯೇಂದ್ರೆ ಪಾತಾಳಗು ಪೋಪಿ ಇನ್ನು ದೀಪಾವಳಿ ಪನ್ಪಿನ ವಿಷಯದಾದ ಅಂದು ಕೇಂಡ ಆ ಅಪಗ ಬಲಿಯೇಂದ್ರ ಒಂಜಿ ವಿಜ್ಞಾಪನೆ ಆತನ ಒಂಜಿ ಬೇಡಿಕೆಯನ್ನು ತುಂಬುದಿಪ್ಪೆ ದಾದ ಬಂಡ ವರ್ಷೋಡು ಮೂಜಿ ದಿನಾಂಡಲ ಈ ಭೂಲೋಕೊಡಿತ್ತಿನಂಚಿನ ಮಾತ ಸರ್ವ ಜನಾಂಗದಗ್ಲಿನ ತೂಪಿನಂಚಿನ ಒಂಜಿ ಅವಕಾಶ ನಿಂಗೆ ಕೊರಡು ಬಂದು ಕೇನ್ನಗ ತಥಾಸ್ತು ಬಂದಿನಂಚಿನ ಬ್ರಹ್ಮದೇವರಿ ಮೂಜಿ ದಿನದ ಅವಕಾಶ ಕೊರ್ಪೇರಿ ಐಕೆ ನಮ್ಮ ಬಲಿಪಾಡ್ಯಮಿಯಿಂದ ಮನಪ ಸುರುತ ದಿನಕ್ಕೆ ಬಲಿಪಾಡ್ಯಮಿಯಿಂದ ಬಂದಾಗ ದೀಪಾವಳಿ ದಾನಿ ಕಾಣ ನಮ್ಮ ಬಲಿಯೇಂದ್ರನ ಲೆಪ್ಪುನಂಚಿನ ಕ್ರಮ ಅಣ್ಣ ಇನಿ ಎತ್ತು ಜನ ಮಲ್ಪೇರು ಮನ್ಪಿನ ವಿಚಾರವು ಬೊಕ್ಕದ ಅಂಚಾದಿ ಆ ಮೂಜಿ ದಿನಟ್ಟಿ ಏಪಾಂಡಲ ಭೂಲೋಕೊಡ್ದು ಲಕ್ಕೊಂದು ಆ ಬಲಿಯೇಂದ್ರ ರಾಜ ಮಿತ್ತು ಬರ್ಪೇ ಪನ್ಪಿನಂಜನ ಕಾರಣಗೋಸ್ಕರವಾದ ತುಂಬುದ ಕಾಲೋಡು ಪೂರ ಒವ್ವೇ ಕಂಡ ಒವ್ವೇ ಭೂಮಿ ಮಂತೊಂದಿನಂಚಿನ ಜಾಗಿರ್ಲ ಭೂಮಿ ಮಲ್ಪರಿ ಬೆನ್ನಿಯರ ಇಜ್ಜಾಂಡ್ ನುಗ ನಾಯರ್ನ ಪೂರ ದೆಕ್ಕದಿ ಇದು ಕೊಟ್ಟು ವಿಕಾಸನ ದೀದಿ ಅವಳು ಬಲಿಯೇಂದ್ರನ ಕಾಪುನಂಚಿನ ಬೊರ್ತು ಬಲಿಯೇಂದ್ರ ರಾತ್ರಿ ಬರ್ಪೇನ ಮನ್ಪಿನಗೋಸ್ಕರವಾದ ತಿಪ್ಪಿಲದ ದೀಪದಿ ಒಂದು ತುಡಾರು ಅವೇ ಇನಿ ತುಡಾರ್ ದೀಪ ಅಂದು ಮನ್ಪನ್ಮ ತುಡಾರದ ಪರ್ಬ ಅಂದು ಆ ಉದ್ದೇಶದ ಎತ್ತನ ಮಡಿ ಅಂದರೆ ರಾತ್ರಿ ಬತ್ತಿನ ನಾಣದ ತೋಜಿ ಹೊಡುತ್ತಾ ಮನ್ಪಿನ ಕಾರಣಗೋಸ್ಕರ ದೀಪಿನಂಚಿನ ಆ ದೀಪ ಕಾಲಕ್ರಮೇಣ ಇನಿ ಆಧುನಿಕ ಯುಗಡು ಒಂದು ಪೂರ ಬದಲಾವಣೆ ಯಾವನ್ನು ಪೋಣ ನಾಡಲ ಆಯ್ತ ಮೂಲ ಅವು ಪನ್ಪಿನ ನಾವು ಮಾತೆಲ್ಲ ತೆರೆಯು ನೋಡು ಬಂದು ಪನ್ಪಿನ ಕಾರಣಗೋಸ್ಕರವಾದ ಈ ಕಥೆನ ವಿಷಯವನ್ನು ಕಂಡೊಂದು
ಅವಕಾಶಗೂ ಅದು ಒಂದಿಸ ಒಂದು ಬೈದಿನಂಚಿನ ಮಾತ್ರೆಗಳೇ ಅನ್ನು ಒಂದಿಸ ಒಂದು ಎನ್ನ ಪಾತ್ರೆಗೂ ಚುಕ್ಕೆದಿಪ್ಪೆ.